ಅವಸರವಾಗಿ ನಕ್ಷತ್ರವನ್ನು ಸೇರಿಕೊಳ್ಳಬೇಕು. ರಥದ ಸಿದ್ಧತೆ ರಥ ಏರಿಕೊಳ್ಬೇಕಾ? ಮತ್ತೆ ಅರಸನಂಬಿಗೆ ನಮಿಸಿ ಸಕುಲ ಸರಿಗೆ ವಂದಿಸಿ ಭೂಮಿ ದಿವಿಜರ ಹರಕೆಗೊಂಡೆ ಮಣಿಕ ಧರ್ಮದ ಸಹಕಾರ ಮುಟ್ಟಿ ಧರ್ಮದ ಮಹಾಪ್ರಭುಗಳು ಈಗಾಗಲೇ ಅವರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ರಡಬೀಗವೂ ಸಿಕ್ಕಿದೆ. ಇದಕ್ಕೆ ಹೊರಟ ಈ ಕಾಲದಲ್ಲಿ ಮತ್ತೊಮ್ಮೆ ಮನಸಾರ ಇಲ್ಲಿದ್ರೆ ಅವರಿಗೆ ವಂದಿಸಿಕೊಡ್ತೇನೆ. ಆಮೇಲೆ ನನ್ನ ದೊಡ್ಡಪ್ಪ ಭೀಮಸೇನ ಶತಗಜತ್ರಾಣಿ ಅವರಲ್ಲಿರುವಂತಹ ಪರಾಕ್ರಮ ನನ್ನ ಪಾಲಿಗೆ ಒಲಿದು ಬರಬೇಕು ಎನ್ನುವುದಕ್ಕಾಗಿ ಅವರಿಗೂ ಇಲ್ಲಿಂದಲೇ ಮನಸಾರ ವಂದಿಸಿಕೊಂಡೆ. ಆಮೇಲೆ ಏನು ಮಾಡೋಣ ಹೇಳು? ಇಷ್ಟು ಹೊತ್ತಿಗೆ ನನ್ನ ಅಪ್ಪ ಇಲ್ಲಿ ಇರಬೇಕಿತ್ತು. ಮಗನೆಂಬ ಮಮಕಾರ ಅಲ್ಲ, ಒಬ್ಬ ಯುದ್ಧಕ್ಕೆ ಹೊರಟ ವೀರ ಯೋಧನಿಗೆ ಹರಸುವ ತೆರದಲ್ಲಿ ನನ್ನ ಅಪ್ಪ ನನಗೆ ಆಶೀರ್ವಾದಿಸ್ತಾರೆ ಎನ್ನುವ ನಂಬಿಕೆಯಿಂದ ಅವರಿಗೆ ವಂದಿಸಿಕೊಂಡೆ. ಆಮೇಲೆ ನನ್ನ ಚಿಕ್ಕಪ್ಪಂದಿ ನಕುಲ ಸಹದೇವರು ಒಂದೇ ರಥದಲ್ಲಿ ನಿಂತು ಏಕಕಾಲದಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಮುಂದುವರೆದಿರುತ್ತಾದ್ರೆ ಅವರನ್ನು ವಿರೋಧಿಸುವುದು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವರಲ್ಲಿರುವ ಬಲುವೆ ತನ್ನ ಪಾಲಿಗೆ ಒಲುಮೆಯಾಗಿ ಬರಲಿಂತ ಅವರಿಗೂ ವಂದಿಸಿಕೊಂಡೆ. ಆಮೇಲೆ ನನ್ನಿನ ಓಲಿಯವರು ಯಾರು? ದ್ರೌಪದಿ ಅಮ್ಮ. ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರು ಕಣ್ಣೀರು ಸುರಿಸ್ತಾ ಇದ್ರು. ಅವರ ಬಳಿಗೆ ಹೋದೆ, ಅವರಿಗೆ ಧೈರ್ಯದ ಮಾತು ಹೇಳಿದೆ, ಅವರಿಂದಲೂ ಆಶೀರ್ವಾದವನ್ನು ಪಡೆದೆ. ಸಾರಥಿ ನೀನು, ನನ್ನಿಂದ ಹಿರಿಯವರ ಕಿರಿಯವರ ಎನ್ನುವುದು ಮುಖ್ಯವಲ್ಲ, ಸಾರಥಿ ಆದಂತ ನಿನಗೂ ನಮಸ್ಕಾರ. ಸಾಕಾ? ಹರಕೆ ಬೇಡವಾ? ಯಾರಿಗೆ? ಬ್ರಾಹ್ಮಣರಿಗೆ. ಯಾಕೆ? ನಮ್ಮ ಕಾರ್ಯ ಪೂರ್ಣವಾಗುವುದು ಬೇಡವಾ? ಸುರರು ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವತೆಗಳಂದ್ರೆ ಅದು ಬ್ರಾಹ್ಮಣರು. ಅಂತವರ ಆಶೀರ್ವಾದ ನಮ್ಮ ಮೇಲೆ ಬೇಕಾಗ್ತದೆ. ಬ್ರಾಹ್ಮಣರಿಗೆ ಏನಾದ್ರು ಕೇಳ, ಏನ್ ಹೇಳುವ? ಊಟ ಉಪಚಾರ. ಉಪಚಾರ ಹೋಗ್ಬೇಕಾ? ಬೇಡವಾ? ಒಂದು ಕೆಲಸ ಮಾಡು. ಇಂದಿನ ದಿನದಲ್ಲಿ ನಾನು ರಣಕ್ಷೇತ್ರದಲ್ಲಿ ಗೆದ್ದು ಮರಳಿ ಬಿಡಾರವನ್ನು ಸೇರಿದಂತಾದ್ರೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ ಸಾಕಾಗುವುದಿಲ್ಲ. ಮತ್ತೆ ಕೈ ತುಂಬಾ ದಕ್ಷಿಣೆ ಕೊಡ್ಬೇಕು. ಅದುವೇ ಉಪಚಾರ ಅಲ್ವಾ? ಹೌದು. ಬ್ರಾಹ್ಮಣರಿಗೆ ಕೇವಲ ಊಟ ಹಾಕಿದ್ರೆ ಸಾಕಾಗುದಿಲ್ಲ. ಆಯ್ತು, ಕೈ ತುಂಬಾ ದಕ್ಷಿಣ ಕೊಟ್ಟಾಗ ಮಾತ್ರ ಅದು ಪರಿಪೂರ್ಣ ಅಂತ ಎನಿಸಿಕೊಳ್ತಾರೆ. ಸರಿ, ಆ ವ್ಯವಸ್ಥೆಯನ್ನು ಮಾಡೋಣ. ಅಶ್ವವಂದನೆ, ರಥ ಪ್ರದಕ್ಷಿಣೆ ಮೊದಲಾದಂತಹ ಕಾರ್ಯಕ್ರಮವನ್ನು ಪೂರೈಸಿಕೊಂಡು ರಥ ಹಿಡ್ಕೊಳ್ತೇನೆ. Rama